ಕಾರ್ಕಳವನ್ನ ಸಂಪರ್ಕಿಸುವ ಮುಖ್ಯ ರಸ್ತೆಗಳ ಮೇಲ್ಪದರದ ಡಾಮರು ಹಾಗೂ ಜಲ್ಲಿಕಲ್ಲುಗಳು ಅಲ್ಲಲ್ಲಿ ಛಿದ್ರಗೊಂಡು ಜಲ್ಲಿಕಲ್ಲುಗಳು ರಸ್ತೆ ಮಧ್ಯ ಹರಡಿಕೊಂಡಿದೆ. ಇದು ವಾಹನ ಸಂಚಾರಕ್ಕೆ ಸಂಚಕಾರ ತಂದೊಡ್ಡುವ ಪರಿಸ್ಥಿತಿಯಲ್ಲಿದೆ. ಹೆಬ್ರಿ, ಉಡುಪಿ, ಬೈಲೂರು, ಅಜೆಕಾರು, ಮುನ್ಯಾಲು ಕಡೆಯಿಂದ ಬರುವವರಿಗೆ ಮೊದಲು ಸಿಗುವುದು ಭವ್ಯ ಸ್ವಾಗತ ಕೋರುವ ಬೃಹತ್ ಗುಂಡಿಗಳು. ಜೋಡು ರಸ್ತೆ, ಬಂಗ್ಲೆಗುಡ್ಡೆ ನಡುವೆ ಸಿಗುವ ಬೃಹತ್ ಅಪಾಯಕಾರಿ ಗುಂಡೆ ಒಮ್ಮೆಗೆ ಮೈ ಜೂಮ್ ಎನ್ನುವಷ್ಟು ಅಪಾಯಕಾರಿಯಾಗಿದೆ. ಅದೇ ರೀತಿ ಬಂಡಿಮಠ ತಾಲೂಕು ಕಚೇರಿ ಸಂಪರ್ಕಿಸುವ ಜಂಕ್ಷನ್ ತುಂಬಾ ಅಪಾಯಕಾರಿ ಗುಂಡಿಗಳಿಂದ ತುಂಬಿಕೊಂಡಿವೆ. ಕೆಲವು ಕಡೆ ಕೆಲವು ದಿನಗಳ ಹಿಂದೆ ಕೆಲವು ಸಂಘ ಸಂಸ್ಥೆಯವರು ರಸ್ತೆ ಮೇಲೆ ಇರುವ ಗುಂಡಿಗಳನ್ನು ಜಲ್ಲಿಕಲ್ಲುಗಳನ್ನು ಹಾಕಿ ಮುಚ್ಚಿರುತ್ತಾರೆ. ಆದರೆ ಕೆಲವು ಸಮಯದ ನಂತರ ಆ ಗುಂಡಿಗೆ ಹಾಕಿರುವ ಜಲ್ಲಿಕಲ್ಲು ಮಣ್ಣು ಮಳೆ ನೀರಿಗೆ ಕೊಚ್ಚಿ ಹೋಗಿ ಅದಕ್ಕಿಂತ ದೊಡ್ಡ ದೊಡ್ಡ ಗುಂಡಿಗಳು ಉಂಟಾಗಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ರಿಕ್ಷಾ ಚಾಲಕರು, ದ್ವಿಚಕ್ರ ವಾಹನ ಚಾಲಕರ ಗೋಳು ಯಾರಿಗೂ ಬೇಡ. ಇದೇ ರೀತಿ ಕಾರ್ಕಳ ಪೇಟೆಗೆ ಹೋಗುವ ಮುಖ್ಯ ರಸ್ತೆ, ರಿಲಯನ್ಸ್ ಅದರ ಸಮೀಪ ಇರುವ ಎಸ್ಬಿಐ ಜಂಕ್ಷನ್ ಬಳಿ, ವೆಂಕಟರಮಣ ದೇವಸ್ಥಾನ, ಮೂರು ಮಾರ್ಗ ಜಂಕ್ಷನ್ಗಳಲ್ಲಿ ಛಿದ್ರಗೊಂಡ ರಸ್ತೆಗಳು ಸಂಚಾರಕ್ಕೆ ಭಯ ಹುಟ್ಟಿಸುತ್ತಿದೆ. ಆದರೆ ಕಾರ್ಕಳ ಪುರಸಭೆ ಈ ಸಮಸ್ಯೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.